ಗೋಮಾತೆಯ ರಕ್ಷಣೆಗೆ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ. ಯುಪಿ ಮುಖ್ಯಮಂತ್ರಿ ಯೋಗಿ ಅವರ ಜೊತೆ ಚರ್ಚೆ ಮಾಡಿ ಗೋ ನಿಷೇಧ ಕಾಯ್ದೆ ಜಾರಿ ಮಾಡಿದ್ದೇವೆ ಎಂದು ಪಶುಸಂಗೋಪನಾ ಸಚಿವ ಪ್ರಭು ಬಿ ಚವ್ಹಾಣ್ ಹೇಳಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ಗೋಪಾಲಕರ ಸಮ್ಮೇಳನ ಉದ್ಘಾಟಿಸಿ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸಾಕಷ್ಟು ಅಧ್ಯಯನ ಮಾಡಿಯೇ ಗೋ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ. ಆದರೆ ಕೆಲವರು ನ್ಯಾಯಾಲಯದಲ್ಲಿ ಪಿಐಎಲ್ ಅನ್ನ ಹಾಕಿದ್ದಾರೆ. ನ್ಯಾಯಾಲಯದ ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅನ್ನುವಂತಹ ವಿಶ್ವಾಸವಿದೆ. ತೀರ್ಪು ನಮ್ಮ ಪರವಾಗಿ ಬಂದ ನಂತರ ಗೋ ಹತ್ಯೆ ಹೇಗೆ ಆಗುತ್ತೆ ನೋಡೋಣ ಎಂದರು. 2-3 ಮುಸ್ಲಿಂ ಬಾಂಧವರು PIL ಹೋಗಿದ್ದಾರೆ. ಅದಕ್ಕಾಗಿ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಬಟ್ ನಮ್ಮದು ಪೂರ್ತಿ 100ಕ್ಕೆ 100 ನಂಬರ್ ಹೊಸ ಇದೆ. ನಾವೇ ಗೆಲ್ತೀವಿ. ಆಮೇಲೆ ನಾವು ಏನು ಹೊಸ ಕಾನೂನು ಮಾಡಿದ್ದೀವಿ ಈ ಚಾಲು ಮಾಡಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಕೋರ್ಟ್ ಇದೆ. ಅದಕ್ಕಾಗಿ ಕೋರ್ಟ್ ನಮ್ಮದು ಪರವಾಗಿ ಆದಮೇಲೆ ತಕ್ಷಣ ನಾವು ಏನು ಹೊಸ ಕಾನೂನು ಮಾಡಿದ್ದೀವಿ ಅವನ್ನೆಲ್ಲ ಮಾಡಿದ್ರೆ ಮುಂದೆ ಯಾರೂ ಭೀ, ಯಾಕಂದರೆ ಮೊದಲು 1,000 ಇತ್ತು. ನಾನು 50,000ರಿಂದ 5 ಲಕ್ಷ 10 ಲಕ್ಷ ಮಾಡಿದ್ದೀನಿ. ಮುಂದೆ 6 ಬಂದಿತ್ತು. ನಾನು 3 ಇಯರ್ಸ್ 6 ಇಯರ್ಸ್ ಮಾಡಿದ್ದೀವಿ. ಈ ಥರ ಕಾನೂನು ಭಾಳ ಸ್ಟ್ರಾಂಗ್ ಇದೆ. ಅದಕ್ಕಾಗಿ ಆಮೇಲೆ ಸ್ಪೆಷಲ್ ಕೋರ್ಟ್ ಮಾಡಿದ್ದೀನಿ. ಅದಕ್ಕಾಗಿ ಈ PIL ಸ್ಟೇ ಆಗ್ತಾಯಿದೆ. ಆದ ತಕ್ಷಣ ಮಾಡ್ತೀವಿ. ಆಮೇಲೆ ಗೋ ಹತ್ಯೆ ಕಾನೂನು ಆದಮೇಲೆ ನಮ್ಮ ಪೂರ ರಾಜ್ಯದಲ್ಲಿ 10,000 ನಾನು ಸೇವ್ ಮಾಡಿದ್ದೀನಿ. ಎಲ್ಲ ಗೋಶಾಲ ಸೇರಿಸಿದ್ದೀವಿ. ಆಮೇಲೆ 500ಕ್ಕಿಂತ ಜಾಸ್ತಿ ಕೇಸ್ ಬುಕ್ ಮಾಡಿದ್ದೀನಿ.